ನಮಸ್ಕಾರ ವೀಕ್ಷಕರೇ, ಕಾರ್ಪೊರೇಷನ್ ಕದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈ ಒಂದು ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇರುವಂತಹ ಸರಣಿ ಕಾರ್ಯಕ್ರಮ. ಇದರಲ್ಲಿ ಹಲವಾರು ವಿಚಾರಗಳನ್ನು ನಾವು ಗಮನಿಸ್ತಾ ಹೋಗಿದ್ದೇವೆ. ಮುಖ್ಯವಾಗಿ ರಾಜಕೀಯ ಪಕ್ಷಗಳ ಜೊತೆಗೆ ಮಾತುಕತೆಯನ್ನು ಕೂಡ ನಡೆಸಿದ್ದೇವೆ. ಅಭಿವೃದ್ಧಿ ವಿಚಾರದ ಬಗ್ಗೆ ಕೂಡ ಅವರ ನಿಲುವುಗಳೇನು, ಏನಾಗಿತ್ತು, ಏನಾಗಬೇಕಿತ್ತು ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದೇವೆ. ಸೊ ಅದರ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ವಾರ್ಡ್ಗಳ ಚಿತ್ರಣವನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಬರ್ತಾ ಇದ್ದೇವೆ. ಅಂದ್ರೆ ವಾರ್ಡ್ಗಳಲ್ಲಿರುವಂತಹ ಅಭ್ಯರ್ಥಿಗಳು ಯಾರು, ಈ ಹಿಂದಿನ ಚುನಾವಣೆಯಲ್ಲಿ ಹೇಗಿತ್ತು, ಅಥವಾ ಆ ವಾರ್ಡ್ನ ರಾಜಕೀಯ ಚಿತ್ರಣ ಹಿಂದೆ ಹೇಗಿತ್ತು, ಈಗ ಹೇಗೆ ಬದಲಾಗಿದೆ, ಮೀಸಲಾತಿ ಏನಿತ್ತು, ಏನಾಗಿದೆ, ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳು ಈ ಒಂದು ಸಂಚಿಕೆಯಲ್ಲಿ ಆಗ್ತಾ ಬರ್ತಾ ಇದೆ. ಸೊ ಇವತ್ತು ಕೂಡ ಅದೇ ಒಂದು ವಾರ್ಡ್ಗಳ ಬಗ್ಗೆ ನಿಮ್ಮ ಮುಂದೆ ಮಾಹಿತಿಯನ್ನು ಇಡುವುದಕ್ಕೆ ನಾನು ಬಂದಿದ್ದೇನೆ ಅನ್ನುವಂಥದ್ದು. ನನ್ನ ಜೊತೆಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಹಿರಿಯ ರಾಜಕೀಯ ವಿಮರ್ಶಕರು ಜೊತೆಗೆ ಹಿರಿಯ ಪತ್ರಕರ್ತರು ಕೂಡ ಹೌದು, ಮೋಹನ್ ಬೋಳಂಗಡಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಒಂದು ವಿಚಾರಕ್ಕೆ ಬಂದರೆ, ಅಂದರೆ ವಾರ್ಡ್ಗಳ ಒಂದು ವಿಚಾರವನ್ನು ನಾವು ಗಮನಿಸೋದಿದ್ರೆ ಇವರಿಗೆ ಸುಮಾರು 11 ವಾರ್ಡ್ಗಳ ಸಮಗ್ರ ಚಿತ್ರಣವನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ಅದಕ್ಕಿಂತ ಮುಂದಿನ ವಾರ್ಡ್ಗಳ ಪರಿಸ್ಥಿತಿ ಏನು ಎತ್ತ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನಗಳನ್ನು ಈಗ ಮಾಡ್ತೇನೆ. ಮೊದಲನೇದಾಗಿ ನಾವು ಗಮನಿಸೋದಿದ್ರೆ ವಾರ್ಡ್ ನಂಬರ್ 12 ಪಂಜಿಮೊಗೆರು. ವಾರ್ಡ್ನ ಹೆಸರು ಪಂಜಿಮೊಗೆರು. ಇಲ್ಲಿರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಎ. ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಬಿಜೆಪಿಯಿಂದ ನವೀನ್ ಚಂದ್ರ ಬಿ ಪೂಜಾರಿ, ಹಾಗೇನೆ ಕಾಂಗ್ರೆಸ್ನಿಂದ ಅನಿಲ್ ಕುಮಾರ್ ಅವರು ಕಣದಲ್ಲಿದ್ದಾರೆ. ಅದರ ಜೊತೆಗೆ ಸಿಪಿಐಎಂನಿಂದ ಅಹಮದ್ ಬಶೀರ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. SDPI ಕೂಡ ತನ್ನ ಅಭ್ಯರ್ಥಿಯನ್ನು ಇಲ್ಲಿ ಕಣಕ್ಕೆ ಇಳಿಸಿದೆ. ಹನೀಫ್ ಕಾವೂರು ಅವರು SDPIನಿಂದ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಒಂದು ವಾರ್ಡ್ನಲ್ಲಿರುವಂತಹ ಒಟ್ಟು ಮತದಾರರ ಸಂಖ್ಯೆ 5646 ಇರುವಂತಹ ಮೀಸಲಾತಿ ಈಗಾಗಲೇ ಹೇಳಿದ ಹಾಗೆ ಹಿಂದುಳಿದ ವರ್ಗ ಎ. ಇನ್ನು 2013ರಲ್ಲಿ ನಡೆದಂತಹ ಪಾಲಿಕೆ ಚುನಾವಣೆಯ ಬಲಾಬಲ ಹೇಗಿತ್ತು ಅನ್ನುವಂಥದ್ದನ್ನು ನಾವೀಗ ಗಮನಿಸಿದ್ರೆ, ಈ ಸಂದರ್ಭದಲ್ಲಿ ಸಿಪಿಐಎಂನಿಂದ ಸ್ಪರ್ಧೆಯನ್ನ ಮಾಡಿದ್ದಂತಹ ದಯಾನಂದ ಶೆಟ್ಟಿ ಅವರು 1239 ಮತಗಳನ್ನು ಪಡೆದು ಜಯಬೇರಿ ಬಾರಿಸಿದ್ರು. ಬಿಜೆಪಿಯಿಂದ ಶಾಂತ ಆರ್ ಅವರು ಕಣಕ್ಕೆ ಇಳಿದಿದ್ರು. ಇವರು 968 ಮತಗಳನ್ನು ಪಡೆದುಕೊಂಡಿದ್ರು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ದಂತಹ ಸದಾಶಿವ ಸುವರ್ಣ ಅವರು 962 ಮತಗಳನ್ನು ಪಡೆದುಕೊಂಡಿದ್ರು. ಪಕ್ಷೇತರರಾಗಿ ಮೊಹಮ್ಮದ್ ರಫೀಕ್ ಜೊತೆಗೆ ಶಿವರಾಜ್ ಎನ್ನುವವರು ಸ್ಪರ್ಧೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ರಫೀಕ್ ಅವರು 264, ಹಾಗೇನೆ ಶಿವರಾಜ್ ಅವರು 43 ಮತಗಳನ್ನು ಪಡೆದುಕೊಂಡಿದ್ರು. ಅದರ ಜೊತೆಗೆ ಸಿಪಿಐ ಕೂಡ ಇಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿತ್ತು. BK ಕೃಷ್ಣಪ್ಪ ಎನ್ನುವವರು ಸಿಪಿಐನಿಂದ ಕಣಕ್ಕೆ ಇಳಿದು ಅಲ್ಲಿ 138 ಮತಗಳನ್ನು ಪಡೆದುಕೊಂಡಿದ್ರು. ಅಲ್ಲಿ ಪ್ರಮುಖ ಪ್ರತಿಸ್ಪರ್ಧಿಗಳಾಗಿದ್ದಂತಹ ಸಿಪಿಐಎಂ ಮತ್ತು ಬಿಜೆಪಿ ಅಭ್ಯರ್ಥಿ ಶಾಂತ ಆರ್ ಅವರ ನಡುವಿನ ಒಂದು ಗೆಲುವಿನ ಅಂತರ ಏನಿದೆ ಇದು 271 ಮತಗಳು. ಆ ಸಂದರ್ಭದಲ್ಲಿ 71.72% ಮತದಾನ ಕೂಡ ಆಗಿತ್ತು 2013ರ ಚುನಾವಣೆಯಲ್ಲಿ. ಓಳಂಗಡಿ ಸರ್, ಪಂಜಿಮೊಗೆರು ಕ್ಷೇತ್ರದ ನೋಡಿ, ಪಂಜಿಮೊಗೆರು ವಾರ್ಡ್ ಅಂತ ಹೇಳಿದ್ರೆ ಅದು ಮೊದಲಿನಿಂದಲೂ ಕಮ್ಯುನಿಸ್ಟ್ ಪಕ್ಷದ ಒಂದು ಒಲವಿರುವಂತ ಪ್ರದೇಶ. ಯಾಕಂತ ಹೇಳಿದ್ರೆ ಆ ಪ್ರದೇಶ ಬೆಳವಣಿಗೆ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ MCF, ಕುದುರೆಮುಖ ಇಂಥ ಕಾರ್ಖಾನೆಗಳ ದಿನಗೂಲಿ ನೌಕರರು, NMPT ಇಲ್ಲ ದಿನಗೂಲಿ ನೌಕರರಿಗೆ ಅಲ್ಲಿ ಕ್ವಾರ್ಟರ್ಸ್ ಇರಲಿಲ್ಲ. ಇವರೆಲ್ಲ ಬಂದು ಆ ಪ್ರದೇಶದಲ್ಲಿ ನೆಲೆಗೊಂಡಂಥವು. ಅವರು ಅಲ್ಲೇ ಬದುಕನ್ನು ಕಟ್ಟಿಕೊಂಡಂಥವು. ಅವರ ಪರವಾಗಿ ಹೋರಾಟ ಮಾಡಲಿಕ್ಕೆ ಅಂತ ಹೇಳಿದ್ರೆ ಆಗಿದ್ದದ್ದು ಕಾರ್ಮಿಕ ಸಂಘಟನೆಗಳಲ್ಲಿ ಒಂದಾದ ಕಮ್ಯುನಿಸ್ಟ್ಗಳು ಪಕ್ಷ. ಅವರು ಕಾರ್ಮಿಕರ ಪರವಾಗಿ ಇದ್ದಂಥ ಸಂಘಟನೆಯಿಂದ ಎಲ್ಲರೂ ಕಾರ್ಮಿಕರ ಆ ಪಕ್ಷದೊಂದಿಗೆ ಗುರುತಿಸಿಕೊಂಡಿದ್ರು. ಆದ್ರಿಂದ ಅದು ಅಲ್ಲೇ ಬೆಳೆದುಕೊಂಡು ಬಂತು. ಅದರಿಂದಾಗಿ ಅದು ಕಮ್ಯುನಿಸ್ಟ್ ಪರವಾದ ಒಂದು ವಾರ್ಡೇ ಆಗಿತ್ತು. ಅದರಿಂದಾಗಿ ದಯಾನಂದ ಶೆಟ್ಟಿ ಅವರು ಅಲ್ಲಿ ಗೆಲ್ಲಿಕ್ಕೆ ಕಾರಣ ಆಯಿತು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಕಮ್ಯುನಿಸ್ಟ್ ಇಲ್ಲಿ ಹೇಳ ಹೆಸರಿಲ್ಲದಂತೆ ಹೋಗಿದೆ. ಯಾಕಂದ್ರೆ ಇಲ್ಲಿ ಅಂಚನೆ ಕಾರ್ಮಿಕರಿಲ್ಲ, ಬೀಡಿ ಕಾರ್ಮಿಕರಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ಕಮ್ಯುನಿಸ್ಟಿನ ಪರಿಸ್ಥಿತಿ ಇದೆ. ಅದರಿಂದಾಗಿ ಆ ರೀತಿ ಹೋಗಿದೆ. ಆದರೆ ಆ ಕೆಂಪು ಬೇರು ಅಲ್ಲಿ ಇನ್ನೂ ಸಹ ಇದೆ, ಇಲ್ಲಂತ ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಅದು ಸ್ವಲ್ಪ ಮಟ್ಟಿನ ಇದು ಬರೋದು. ಆದರೆ
ಅಲ್ಲಿ ಭಾರತೀಯ ಜನತಾ ಪಕ್ಷ ನೀವು ಸುಳಿಗೆ ಆಲೋಚನೆ ಮಾಡಬೇಕು. ನಮ್ಮ ಜಿಲ್ಲೆಯ ರಾಜಕೀಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಾಗ ಕಮ್ಯುನಿಸ್ಟನ್ನು ಹೊಡೆದದ್ದು ಬಿಜೆಪಿಯೇ, ಹೊಡೆದ ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಒಟ್ಟಿಗೆ ಇತ್ತು ಒಂದು ಕಾಲದಲ್ಲಿ. ರಾಜ್ಯ ಮಟ್ಟದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿದ್ದಂಥ ಪಕ್ಷಗಳು 1978ರ ಚುನಾವಣೆಯಲ್ಲಿ, ರಾಜ್ಯ ಮಟ್ಟದ 72ರ ಚುನಾವಣೆಯಲ್ಲೂ ಮತ್ತು 78ರ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಕಮ್ಯುನಿಸ್ಟ್ ಪಕ್ಷ ಕಾಂಗ್ರೆಸ್ ಒಟ್ಟಿಗೆ ಹೊಂದಾಣಿಕೆ ಮಾಡಿತ್ತು. ನಂತರದ ಬೆಳವಣಿಗೆಯಲ್ಲಿ ಭಾರತೀಯ ಜನತಾ ಪಕ್ಷ ಆಗಿ ಉದಯದ ನಂತರ ಕಮ್ಯುನಿಸ್ಟ್ ಬೇರೆ ಆಯಿತು, ಕಾಂಗ್ರೆಸ್ ಬೇರೆ ಆಯಿತು, ಬಿಜೆಪಿ ಬೇರೆ ಆಯಿತು. ಕಮ್ಯುನಿಸ್ಟ್ ಮತ್ತೆ ಅದರ ಜನತಾ ದಳದೊಟ್ಟಿಗೆ ಸೇರ್ಕೊಂಡಿತ್ತು, ಜನತಾ ಪಕ್ಷದೊಟ್ಟಿಗೆ ಹೋಯಿತು. ಅದರಂಥದ್ದು ಜನತಾ ದಳ ಆಯಿತು, ಲೋಕದಳ ಮತ್ತು ಜನತಾ ಪಕ್ಷ ಸೇರಿಕೊಂಡು ಒಂದು ಜನತಾ ದಳ ಅಂತ ಆಯಿತು. ಅದರಿಂದ ಕಮ್ಯುನಿಸ್ಟ್ ಅಲ್ಲಿವರೆಗೆ ಹೋಯಿತು. ಅದರಿಂದಾಗಿ ಇಡೀ ರಾಜ್ಯದ ಚಿತ್ರಣದಲ್ಲಿ, ರಾಜಕೀಯ ಚಿತ್ರಣದಲ್ಲಿ ಕಮ್ಯುನಿಸ್ಟ್ ಒಂದು ಬಿಂದು ಆಗಿತ್ತು. ಅದು ಯಾವ ಬಿಂದೊಟ್ಟಿಗೆ ಸೇರ್ಕೊಂಡಿತ್ತು ಅಂತಂದ್ರೆ ಜನತಾ ದಳದೊಟ್ಟಿಗೂ ಸೇರಿಕೊಂಡಿತ್ತು ಒಂದು ಕಾಲದಲ್ಲಿ, ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಒಟ್ಟಿಗೆ ಸೇರಿಕೊಂಡಿತ್ತು. ಅದು ಸೇರಿಕೊಳ್ಳದೆ ಇದ್ದದ್ದು ಬಿಜೆಪಿ ಒಟ್ಟಿಗೆ ಮಾತ್ರ. ಯಾಕಂದ್ರೆ ಬಿಜೆಪಿಯವರು ಬಲಪಂಥೀಯರು ಅಂತ ಹೇಳಿ, ಅವರು ಎಡಪಂಥೀಯರು ಅಂತ. ಅದರಿಂದಾಗಿ ಆ ರೀತಿಯ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇತ್ತು. ಅದರಿಂದಾಗಿ ಅಲ್ಲಿ ಕಾಂಗ್ರೆಸ್ ಪಶ್ಚಿಮಗರ ವಾರ್ಡಲ್ಲಿ ಏನಾಯಿತು, ಆ ಬಲವನ್ನು ಕಾಂಗ್ರೆಸ್ ಸ್ವಲ್ಪ ಕಡಿಮೆ 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 ಮಾಡಿಕೊಂಡು ಬಂದಿತ್ತು. ಆದ್ರೂ ಬಲ ಸಿಪಿಎಂ ಪಾಲಾಯಿತು. ಈ ಬಾರಿ ಸಿಪಿಎಂ ಇಂದ ಬೇರೆ ಅಭ್ಯರ್ಥಿ ಅಲ್ಲಿ ಕಂಟೆಸ್ಟ್ ಮಾಡಿದ್ದಾರೆ, ಬಶೀರ್ ಅಹಮದ್ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಅಲ್ಪಸಂಖ್ಯಾತ ಮತಗಳಿವೆ. ಈ ಅಲ್ಪಸಂಖ್ಯಾತ ಮತಗಳನ್ನು ಕ್ರೋಢೀಕರಿಸಿಕೊಂಡು ಗೆಲ್ಲುವಂತ ಪ್ರಯತ್ನವನ್ನು ಸಿಪಿಎಂ ಮಾಡಿದೆ ಈ ಬಾರಿ. ಇಲ್ಲದ ಕಳಸ ದಯಾನಂದ ಶೆಟ್ಟಿ ಅವರಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು. ಅವರು ಕಳೆದ ಸಾರಿ ಗೆದ್ದದ್ದು ಬಿಜೆಪಿ ಶಾಂತಾ ವಿರುದ್ಧ. ಯಾಕಂದ್ರೆ ಶಾಂತಾ ಅವರು ಅಲ್ಲಿ ಕಾರ್ಪೊರೇಟರ್ ಆಗಿದ್ದಾರೆ ವಾರ್ಡಲ್ಲಿ. ಅದರಿಂದಾಗಿ ಅವರು ಅವರ ವಿರುದ್ಧ ಗೆದ್ದಿರುವಂಥದ್ದು. ಅದರಿಂದ ಅಲ್ಲಿ ಬಿಜೆಪಿ ತನ್ನ ಬಲವನ್ನು ಇಟ್ಕೊಂಡಿದೆ, ಆ ಬಲ ಇದೆ. ಅದರ ಒಟ್ಟಿಗೆ ಕಾಂಗ್ರೆಸ್ ಸಿಪಿಎಂ ಏನು ಮಾಡಿದೆ, ಮುಸ್ಲಿಂ ಟ್ರಂಪ್ ಕಾರ್ಡನ್ನು ಮಾಡಿಕೊಡುತ್ತೆ. ಆದ್ರಿಂದ ಅಲ್ಲಿ ಕಾಂಗ್ರೆಸ್ ಮತ್ತು ಸಿಪಿಎಂ ಮಧ್ಯೆ ಹೋರಾಟಕ್ಕಿಂತ ಕಳೆದ ಸಾರಿ ಬಿಜೆಪಿ ಮತ್ತು ಸಿಪಿಐಎಂ ನಡುವೆ ಹೋರಾಟ ಇತ್ತು. ಮೂರನೇ ಸಲ ಕಾಂಗ್ರೆಸ್ ಇತ್ತು, ಇದರಲ್ಲಿ ಕಾಂಗ್ರೆಸ್ ಇತ್ತು. ಕಾಂಗ್ರೆಸ್ ಮತ್ತು ಬಿಜೆಪಿಯ ಮಧ್ಯದ ಹೋರಾಟದಲ್ಲಿ ಸಿಪಿಎಂ ಗೆದ್ದದ್ದು, ಲಾಭ ಪಡ್ಕೊಂಡದ್ದು. ಅದರಿಂದಾಗಿ ಈ ಬಾರಿಯ ಚಿತ್ರಣ ಸ್ವಲ್ಪ ಬದಲಾಗುವ ಸಾಧ್ಯತೆ ಇದೆ ಅನ್ನೋದು. ಅದು ಮೂರರಲ್ಲಿ ಯಾರಿಗೂ ಒಬ್ರಿಗೂ ಲಾಟ್ರಿ ಹೊಡಿಬಹುದು ಅನ್ನುವಂಥದ್ದು. ಇದಿಷ್ಟು ಪಂಜಿಮೊಗೆರು ವಾರ್ಡ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಮಾಹಿತಿ. ಇನ್ನು ಮುಂದಿನ ವಾರ್ಡ್ನ ಚಿತ್ರಣ ಹೇಗಿದೆ, ಪರಿಸ್ಥಿತಿ ಹೇಗಿತ್ತು ನೋಡೋಣ. ವಾರ್ಡ್ ನಂಬರ್ 13 ಕುಂಜತ್ತಬೈಲ್ ಉತ್ತರ. ವಾರ್ಡ್ ನಂಬರ್ 13 ಕುಂಜತ್ತಬೈಲ್ ಉತ್ತರ ಇರುವಂತಹ ಮೀಸಲಾತಿ ಸಾಮಾನ್ಯ ವರ್ಗ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಬಿಜೆಪಿಯಿಂದ ಶರತ್ ಕುಮಾರ್, ಕಾಂಗ್ರೆಸ್ನಿಂದ ಕೆ ಮೊಹಮ್ಮದ್. ಅಂದ್ರೆ ಇಲ್ಲಿ ಹಲವು ವಾರ್ಡ್ಗಳಲ್ಲಿ ನಾವು ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯೆ ನೇರ ಹಣಾಹಣಿಯನ್ನು ಗಮನಿಸಬಹುದು. ಅಂತಹ ಒಂದು ಕ್ಷೇತ್ರಗಳ ಪೈಕಿ ಇದು ಕೂಡ ಒಂದು. ವಾರ್ಡ್ ನಂಬರ್ 13 ಕುಂಜತ್ತಬೈಲ್ ಉತ್ತರ, ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳ ನಡುವೆ ಪ್ರಬಲ ಸ್ಪರ್ಧೆ ಈ ಬಾರಿ ಕೂಡ ನಡೆಯುತ್ತೆ. ಇನ್ನು ಈ ಒಂದು ಕ್ಷೇತ್ರದಲ್ಲಿ ಇರುವಂತಹ ಒಟ್ಟು ಮತದಾರರು 6682. ಇನ್ನು ಕಳೆದ ಬಾರಿಯ ಸ್ಪರ್ಧಿಗಳು ಕೂಡ ಇವರೇ. ಕೆ ಮೊಹಮ್ಮದ್ ಅವರು ಕಾಂಗ್ರೆಸ್ನಿಂದ ಕಣಕ್ಕೆ ಇಳಿದು 2089 ಮತಗಳನ್ನು ಪಡೆದು ಗೆದ್ದು ಪಾಲಿಕೆಯನ್ನ ಪ್ರವೇಶ ಮಾಡಿದ್ರು. ಅದರ ಜೊತೆಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಶರತ್ ಕುಮಾರ್ ಅವರು 1772 ಮತಗಳನ್ನ ಪಡೆದುಕೊಂಡಿದ್ರು. ಕಳೆದ ಬಾರಿ ಜೆಡಿಎಸ್ ಅಭ್ಯರ್ಥಿ ಕೂಡ ಈ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಉಮೇಶ್ ಅವರು 323 ಮತಗಳನ್ನ ಪಡೆದುಕೊಂಡಿದ್ರು. ಗೆಲುವಿನ ಅಂತರ ಬಿಜೆಪಿ ಹಾಗೇನೆ ಕಾಂಗ್ರೆಸ್ ನಡುವಿನ ಮತಗಳ ಅಂತರ 317. ಸಂದರ್ಭದಲ್ಲಿ 71.73% ಮತದಾನ ಆಗಿತ್ತು. ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಾತ್ರ ಈ ಬಾರಿ ಅಲ್ಲಿ ಕಣದಲ್ಲಿದ್ದಾರೆ. ಬೇರೆ ಯಾವುದೇ ಜೆಡಿಎಸ್ ಇರ್ಬೋದು, ಸಿಪಿಎಂ ಇರ್ಬೋದು, ಬೇರೆ ಯಾವ ಅಭ್ಯರ್ಥಿಗಳು ಕೂಡ ಇಲ್ಲ. ಸೊ ಇಲ್ಲಿ ನೇರ ಹಣಾಹಣಿ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಧ್ಯೆ. ಆದ್ರೆ ಅಭ್ಯರ್ಥಿಗಳು ಕೂಡ 2013ರಲ್ಲಿ ಯಾರು ಸ್ಪರ್ಧೆಯನ್ನ ಮಾಡಿದ್ರೋ ಅವರೇ ಇದ್ದಾರೆ ಅನ್ನುವಂಥದ್ದು. ಎಸ್ ಬೋಳಂಗಡಿ ಸರ್, ಕುಂಜತ್ತಬೈಲ್ ಬಗ್ಗೆ. ಈ ಕುಂಜತ್ತಬೈಲ್ ವಾರ್ಡ್ ಅಲ್ಲಿ ಈ ಬಾರಿ ಸ್ಪರ್ಧಿಸಿರುವಂತಹ, ಕಳೆದ ಬಾರಿ ಗೆದ್ದಿರುವಂತಹ ಕೆ ಮೊಹಮ್ಮದ್ ಅವರು ಮಂಗಳೂರು ಮಹಾನಗರ ಪಾಲಿಕೆ ಉಪಮೇಯರ್ ಆಗಿತ್ತು. ವೈಯಕ್ತಿಕವಾಗಿ
ಒಳ್ಳೆಯ ಹ್ಮ್ ಹ್ಮ್ ವ್ಯಕ್ತಿತ್ವ ಉಳ್ಳವರು. ಹ್ಮ್ ಅವರು ಆ ಕ್ಷೇತ್ರದಲ್ಲಿ ಹ್ಮ್ ಒಳ್ಳೆ ಕೆಲಸ ಮಾಡಿದಾರಂತ ಕಾಣ್ತದೆ. ಎಸ್ ನಾವು ನೋಡುವಾಗಲೇ ನಾವು ಕೆಲವೊಂದು ಸರಿ ಅಲ್ಲಿ ಆ ಕಡೆ ಹೋದಾಗ ಹ್ಮ್ ನಮಗೆ ಕಾರ್ಪೊರೇಟರ್ಗಳು ಹೇಗಿರ್ತಾರಂತ ಅಂದಾಜಾಗತ್ತೆ. ಹ್ಮ್ 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 ಓಕೆ ಓಕೆ ಅವರ ಹ್ಮ್ ಆ್ಯಟಿಟ್ಯೂಡು, ಅವರು ಕಾರ್ಪೊರೇಷನಲ್ಲಿ ಹ್ಮ್ ಮಾಡುವಂಥ ಇದು ಅದನ್ನು ನೋಡುವ ಅಂದಾಜಾಗತ್ತೆ. ಅದರಿಂದಾಗಿ ಅವರಿಗೆ ಸ್ವಲ್ಪ ಸಿಂಪತಿ ಅಲ್ಲಿ ಇದೆ. ಕೆಲಸ ಮಾಡಿದ್ದಾರೆ, ಅವರು ಇನ್ನಷ್ಟು ಕೆಲಸ ಮಾಡ್ಬೋದು, ಅಹಂ ಅಂತ ಯಾವುದು ಅವರ ಕಾಣುವುದಿಲ್ಲ. ಅದರಲ್ಲಿ ಬಿಜೆಪಿಯಿಂದ ಕಳೆದ ಬಾರಿ ಸ್ಪರ್ಧಿಸಿದ ಶರತೆ ಅವರು ಈ ಸಾರಿ ಸ್ಪರ್ಧೆ ಮಾಡಿದ್ದಾರೆ, ಅವರೇ ಅಭ್ಯರ್ಥಿಯಾಗಿದ್ದಾರೆ. ಯಾಕಂದ್ರೆ ಅಲ್ಲಿ ಶರತ್ತಿಗೂ ಸ್ವಲ್ಪ ಹೋಲ್ಡ್ ಇದೆ, ಜನ ಬೆಂಬಲ ಇದೆ. ಆದ್ರಿಂದಾಗಿ ಕಳೆದ ಸಾರಿ ತ್ರಿಕೋನ ಸ್ಪರ್ಧೆ ಇತ್ತು, ಶರತ್ತಿಗೆ ಸ್ವಲ್ಪ ಹಿನ್ನಡೆ ಆಯಿತು. ಈ ಬಾರಿ ನೇರ ಸ್ಪರ್ಧೆ ಇದೆ. ಮತ್ತು ಅಲ್ಲಿ ಅಲ್ಪಸಂಖ್ಯಾತ ಮತಗಳು ಮತ್ತು ಬಹುಸಂಖ್ಯಾತ ಮತಗಳಂತ ನಾವು ಏನು ಆಲೋಚನೆ ಮಾಡ್ತೇವೆ, ಆ ರೀತಿಯ ಧ್ರುವೀಕರಣ ಆಗದೇ ಇದ್ರೆ ಮಹಮ್ಮದ್ ಅವರು ಸ್ವಲ್ಪ ನಿರಳ ಆಗ್ಬೋದು ಅಂತ ಕಾಣ್ತದೆ. ಆದ್ರೆ ಚುನಾವಣೆಯ ಸಂದರ್ಭದ ಪರಿಸ್ಥಿತಿಗಳು, ಯಾಕಂದ್ರೆ ಕಳೆದ ಸಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಆ ವಾರ್ಡ್ ಬಿಜೆಪಿಗೆ ಬಹುಮತ ಕೊಟ್ಟಂತ ವಾರ್ಡ್, ಅದು ಏನಾದ್ರೂ ಈ ಚುನಾವಣೆಗೆ ಎಫೆಕ್ಟ್ ಆದ್ರೆ ಸ್ವಲ್ಪ ಇದಾಗಬಹುದು, ಏರ್ಪಡುವ ಸಾಧ್ಯತೆ ಇದೆ. ಅದರಿಂದ ಇಬ್ಬರಿಗೂ ಸಹ 50-50 ಅವಕಾಶಗಳು ಅಲ್ಲಿ ಇದೆ, ಚಾನ್ಸ್ ಇದೆ. ಎಸ್, ಇನ್ನಷ್ಟು ವಾರ್ಡ್ಗಳ ಬಗ್ಗೆ ಮಾತನಾಡೋಣ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರೋಣ. ಎಸ್ ವೀಕ್ಷಕರೇ, ಕಾರ್ಪೊರೇಷನ್ ಕದನ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಕಾರ್ಯಕ್ರಮಕ್ಕೆ ಮಂಗಳೂರು ಮಹಾನಗರ ಪಾಲಿಕೆಯ ವಾರ್ಡ್ಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ವಿ. ಎಸ್, ಈಗಾಗಲೇ 12 ಮತ್ತು 13ನೇ ವಾರ್ಡ್ನ ಮಾಹಿತಿಯನ್ನು ನೋಡಿದ್ವಿ. ಇನ್ನು ಮುಂದಿನ ವಾರ್ಡನ್ನು ನಾವು ಗಮನಿಸೋದಿದ್ರೆ ವಾರ್ಡ್ ನಂಬರ್ 14 ಮರಕಡ. ನೋಡೋಣ ಹೇಗಿದೆ ಪರಿಸ್ಥಿತಿ. ಎಸ್, ವಾರ್ಡ್ ನಂಬರ್ 14 ಮರಕಡ ಇರುವಂತಹ ಅಭ್ಯರ್ಥಿಗಳು ಯಾರು ಅನ್ನುವಂಥದ್ದನ್ನು ನಾವು ಗಮನಿಸೋದಿದ್ರೆ ಲೋಹಿತ್ ಅಮೀನ್ ಅವರು ಬಿಜೆಪಿಯಿಂದ ಕಣಕ್ಕೆ ಇಳಿದಿದ್ದಾರೆ. ಕಾಂಗ್ರೆಸ್ನಿಂದ ಇರುವಂತಹ ಅಭ್ಯರ್ಥಿ ಹರಿನಾಥ್. ಇದು ಕೂಡ ಒಂದು ಕ್ಷೇತ್ರ, ಕಾಂಗ್ರೆಸ್ ಮತ್ತೆ ಬಿಜೆಪಿಯ ಮಧ್ಯೆ ನೇರ ಹಣಾಹಣಿ ಇರುವಂತಹ ಒಂದು ಕ್ಷೇತ್ರ ಇದು ಮರಕಡ. ಇರುವಂತಹ ಮೀಸಲಾತಿ ಸಾಮಾನ್ಯ ವರ್ಗಕ್ಕೆ ಮೀಸಲಾತಿ ಇದೆ ಅನ್ನುವಂಥದ್ದು. ಇನ್ನು ಈ ಕ್ಷೇತ್ರದಲ್ಲಿರುವಂತಹ ಒಟ್ಟು ಮತದಾರರು 6853 ಮಂದಿ. ಇನ್ನು 2013ರ ಚುನಾವಣಾ ಅಖಾಡ ಹೇಗಿತ್ತು, ಯಾರು ಎಷ್ಟೆಲ್ಲ ಮತಗಳನ್ನು ಪಡೆದಿದ್ದಾರೆ ಅನ್ನುವಂಥದ್ದನ್ನು ನೋಡಿದರೆ ಹರಿನಾಥ್ ಅವರು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಕೂಡ ಆದವರು ಕಳೆದ ಅವಧಿಯಲ್ಲಿ 1794 ಮತಗಳನ್ನು ಪಡೆದುಕೊಂಡಿದ್ರು. ಇವರಿಗೆ ಪ್ರತಿಸ್ಪರ್ಧಿಯಾಗಿದ್ದಂತಹ ಬಿಜೆಪಿ ಅಭ್ಯರ್ಥಿ ಕಿಶೋರ್ ರೈ ಅವರು 1267 ಮತಗಳನ್ನು ಪಡೆದುಕೊಂಡಿದ್ರು. ಗಣೇಶ್ ಮಲ್ಲಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡಿದ್ರು, 583 ಮತಗಳನ್ನು ಪಡೆದುಕೊಂಡಿದ್ರು. ಇನ್ನು ಮತಗಳ ಅಂತರ ಕಾಂಗ್ರೆಸ್ನ ಹರಿನಾಥ್ ಹಾಗೇನೆ ಬಿಜೆಪಿಯ ಕಿಶೋರ್ ರೈ ಅವರ ನಡುವಿನ ಮತಗಳ ಅಂತರ ಏನಿದೆ ಇದು 527 ಮತಗಳು. ಇನ್ನು ಕಳೆದ ಬಾರಿ ಮತದಾನ ಪ್ರಮಾಣ ಇಲ್ಲಿ ಕಡಿಮೆ ಇತ್ತು, ಕೇವಲ 62% ಅಷ್ಟೇ ಮತದಾನ ಇಲ್ಲಿ ಆಗಿತ್ತು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಇನ್ನು ಈ ಬಾರಿಯ ವಿಶೇಷ ಅಂದರೆ ಕಾಂಗ್ರೆಸ್ನಿಂದ ಅದೇ ಅಭ್ಯರ್ಥಿ ಸಿಟ್ಟಿಂಗ್ ಕಾರ್ಪೊರೇಟರ್ ಹರಿನಾಥ್ ಅವರು ಕಣಕ್ಕೆ ಇಳಿದಿದ್ದಾರೆ. ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಇಲ್ಲಿ ಬದಲು ಮಾಡಿದೆ. ಕಿಶೋರ್ ರೈ ಅವರ ಬದಲು ಲೋಹಿತ್ ಅಮೀನ್ ಅವರು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಎಸ್ ಸರ್, ಮರಕಡ ನೋಡಿ, ಮರಕಡ ವಾರ್ಡ್ ಮೊದಲಿಂದ ಕಾಂಗ್ರೆಸ್ಸಿನ ಭದ್ರಕೋಟೆ ಕಾಲದಿಂದ. ಹರಿನಾಥ್ ಅವರು ಅಲ್ಲಿ ಸದಸ್ಯರಾದವರು, ಮೇಯರ್ ಆಗಿಯೂ ಇದ್ರು. ಅಂದ್ರೆ ಹರಿನಾಥ್ ಅವರು ಮೇಯರ್ ಆಗಿದ್ದ ಸಂದರ್ಭದಲ್ಲಿ ಕಾವೂರನ್ನು ಯಾವ ರೀತಿ ಡೆವಲಪ್ ಮಾಡಿದ್ರು ಅನ್ನೋದನ್ನು ನಾವು ಇವತ್ತು ಪ್ರತ್ಯಕ್ಷವಾಗಿ ಗಮನಿಸಬಹುದು. ನಾವು ಯಾವತ್ತು ಅವ್ರು ಮಾಡಿದ ಕೆಲಸಕ್ಕೆ, ಅವ್ರು ಮಾಡಿದ ಇದಕ್ಕೆ ಇದು ಮಾಡಬಾರ್ದು. ಕಾವೂರಿನ ವೃತ್ತ ಇರ್ಬೋದು, ಕಾವೂರಿನ ಇದು ಮಾರ್ಕೆಟ್ ಇರ್ಬೋದು, ಅದನ್ನೆಲ್ಲ ಕಾವೂರು, ಯಾಕಂದ್ರೆ ಅದು ಇದು ವಿಮಾನದಲ್ಲಿ ಬರುವವರಿಗೆ ಮಂಗಳೂರು ಹೆಬ್ಬಾಗಿಲೇ ಕಾವೂರು, ನಿಲ್ದಾಣದಿಂದ ನೇರವಾಗಿ ಬಸ್ಸಲ್ಲಿ ಬರುವವರಿಗೆ ಹೇಗೆ ನಮಗೆ ಪಂಪೋಲ್ ಹೆಬ್ಬಾಗಿಲು, ಈಚೆಯಿಂದ ವಿಮಾನದಲ್ಲಿ ಬರುವವರಿಗೆ ಕಾವೂರೇ ಹೆಬ್ಬಾಗಿಲು. ಅದರಿಂದಾಗಿ ಆ ಕಾವೂರನ್ನು ಆ ರೀತಿಯಾಗಿ ಡೆವಲಪ್ ಮಾಡಿದ್ದಾರೆ ಮಹಾನಗರ ಪಾಲಿಕೆ. ಅಲ್ಲಿ ಸಾಧಾರಣ ವ್ಯವಸ್ಥೆಗಳು ವ್ಯವಸ್ಥಿತವಾಗಿದೆ, ಇಲ್ಲಂತ ಏನೂ ಇಲ್ಲ. ಅದರಿಂದಾಗಿ ಅದೆಲ್ಲ ಕ್ರೆಡಿಟ್ ಹರಿನಾಥ್ಗೆ ಹೋಗ್ಬೇಕು. ಆದರೆ ಅಲ್ಲಿ ರಾಜಕೀಯ ವಿಚಾರಕ್ಕೆ ಬಂದರೆ ಅದು ಭಾರತೀಯ ಜನತಾ ಪಕ್ಷದ ಒಂದು ನೆಲೆಗಟ್ಟಿರುವಂತಹ ಒಂದು ಪ್ರದೇಶ. ಅದರಿಂದಾಗಿ
ಎರಡೂ ಪಕ್ಷಗಳ ಮಧ್ಯೆ ತಿಕ್ಕಾಟ ಇದೆ. ಕಳೆದ ಬಾರಿಯ ಅಭ್ಯರ್ಥಿಯನ್ನು ಭಾರತೀಯ ಜನತಾ ಪಕ್ಷ ಈ ಬಾರಿ ಯಾಕೆ ಬದಲಾವಣೆ ಮಾಡಿದೆ ಅಂತ ಹೇಳಿದರೆ ಸ್ಪರ್ಧೆ ಹೆಚ್ಚಿರುತ್ತೆ ಅನ್ನುವಂಥ ಕಾರಣಕ್ಕೆ ತಿರುಕಬೇಕು ಅಂತ. ಇದರಲ್ಲಿ ಜಾತಿ ಪ್ರಶ್ನೆ ಬರುತ್ತೆ. ಬಾಕಿ ಕಡೆಯಲ್ಲಿ ನಿಮ್ಗೆ ಧರ್ಮದ ಪ್ರಶ್ನೆ ಬಂದ್ರೆ ಕಾವೂರಲ್ಲಿ ನಿಮ್ಗೆ ಜಾತಿ ಪ್ರಶ್ನೆ ಬರ್ತಾ ಇದೆ, ಅದೂ ಇದೆ. ಅದರಿಂದಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಹರಿನಾಥ್ ಅವರು, ಮತ್ತೊಂದು ಪ್ರಬಲ ವರ್ಗಕ್ಕೆ ಸೇರಿದಂತಹ ಅಮೀನ್ ಅವರು ಈ ರೀತಿಯ ಪ್ರಶ್ನೆಯನ್ನು ಇಟ್ಟುಕೊಂಡು ಮತ್ತೆ ಅಲ್ಲಿ ಸ್ಥಳೀಯವಾಗಿ ಒಂದು ವಾರ್ಡ್ ಸಮಿತಿಗಳಲ್ಲಿ, ಭಾರತೀಯ ಜನತಾ ಪಕ್ಷದ ವಾರ್ಡ್ ಸಮಿತಿಗಳಲ್ಲಿ ಕೆಲವೊಂದು ರೀತಿಯಲ್ಲಿ ಚರ್ಚೆ ಆಗಿದೆ. ಕಳೆದ ವಿಧಾನಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನಮಗೆ ಹೇಗೆ ಅವಕಾಶ ಸಿಕ್ಕಿದೆ, ಬಲಬಲ ಸಿಕ್ಕಿದೆ. ಯಾಕಂದ್ರೆ ಅದಕ್ಕಿಂತ ಮೊದಲಿನ ವಿಧಾನಸಭಾ ಚುನಾವಣೆಯಲ್ಲಿ ಅಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಇತ್ತು. ಅದರ ನಂತರದ ಚುನಾವಣೆಯಲ್ಲಿ ಅಲ್ಲಿ ಬಿಜೆಪಿ ಪ್ರಾಬಲ್ಯ ಬಂತು. ಆ ಪ್ರಾಬಲ್ಯವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಅಲ್ಲಿ ಆ ಬದಲಾವಣೆಯನ್ನು ಮಾಡಿ ಒಟ್ಟಾರೆ ಕಠಿಣ ಸ್ಪರ್ಧೆಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ಅದಕ್ಕಾಗಿ ಅವರು ಬೇರೆ ಪಕ್ಷದವರು ಅಲ್ಲಿ ಸ್ಪರ್ಧೆ ಮಾಡುವಂತ ಗೋಜಿಗೆ ಹೋಗ್ಲಿಲ್ಲ. ಯಾಕಂದ್ರೆ ಸ್ಪರ್ಧೆ ಮಾಡ್ಲಿಕ್ಕೆ ಜನ ತುಂಬಾ ಇದ್ರು, ಆದ್ರೆ ಆಕಾಂಕ್ಷೆಗಳಿದ್ರು. ಅದರಲ್ಲಿ ಗೆಲ್ಲುವ ಸಾಧ್ಯತೆಗಳು ಕಡಿಮೆ ಇರುವುದರಿಂದ ಮತ್ತ ಹೋಗ್ಲಿಕ್ಕೆ ಆಗಲಿಲ್ಲ. ಅಭ್ಯರ್ಥಿಗಳು ಬೇಕು ಅನ್ನುವಂತ ಕಾರಣಕ್ಕಾಗಿ ಆ ಇಬ್ರು ಅಭ್ಯರ್ಥಿಗಳು ಇದ್ದಾರೆ. ಅದರಿಂದಾಗಿ ಫಲಿತಾಂಶದ ಬಗ್ಗೆ ಯಾರು ಯಾವತ್ತು ಅದನ್ನು ಹೇಳುವಾಗಿಲ್ಲ. ಒಂದೆರಡು ಮತಗಳಿಂದ ಆಚೆ ಆಗ್ಬೋದು, ಒಂದೆರಡು ಮತಗಳಿಂದ ಈಚೆ ಆಗ್ಬೋದು. ಆ ರೀತಿಯ ಪರಿಸ್ಥಿತಿ ಕಾವೂರಲ್ಲಿ ಕೂಡ ಕಳೆದ ಬಾರಿ ತ್ರಿಕೋನ ಸ್ಪರ್ಧೆ ಇತ್ತು, ಈ ಬಾರಿ ಮತ್ತೆ ನೇರ ಸ್ಪರ್ಧೆ. ತ್ರಿಕೋನ ಸ್ಪರ್ಧೆ ಇದ್ದಾಗಲೂ ಅಲ್ಲಿ ಅಂತರ ಏನಿತ್ತು? ಹೌದು, ಕೇವಲ 500 ಮತಗಳು, 500 ಮತಗಳ ಅಂತರ ಇದ್ದದ್ದು. ಆದ್ರೆ ಜೆಡಿಎಸ್ ಅಭ್ಯರ್ಥಿ ತೆಗೆದ ಮತಗಳು. ಆದ್ರೆ ಈ ಬಾರಿ ಆ ರೀತಿ ಬರಲ್ಲ. ಕಳೆದ ಬಾರಿಯ ವಾರ್ಡ್ಗಳಲ್ಲಿ ಸ್ವಲ್ಪ ವಿಂಗಡಣೆಯಾಗಿ ಈಚೆಗೆ ಬಂದಿದೆ, ಈಚೆ ಆಚೆ ಹೋಗಿದೆ, ಪ್ರಾದೇಶಿಕವಾಗಿ ಬದಲಾವಣೆ ಆಗಿದೆ. ಅದನ್ನೆಲ್ಲ ಲೆಕ್ಕ ಮಾಡ್ಲಿಕ್ಕೆ ಬರಲ್ಲ. ಆದ್ರೂ ಒಟ್ಟಾರೆ ಮಾನಸಿಕವಾಗಿ ಏನಿದೆ, ಇದು ಒಂದು 2%, 3% ಮತಗಳು ಆಚೆ ಈಚೆ ಆದ್ರೆ ಯಾರನ್ನು ಬೇಕಾದ್ರೆ ತಲೆ ತೆಗಿಬಹುದು. ಆ ರೀತಿಯ ಪರಿಸ್ಥಿತಿ ಇದೆ. ಯಾಕಂತ ಹೇಳಿದ್ರೆ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ಒಂದು ಪಕ್ಷ ಅಧಿಕಾರದಲ್ಲಿರುವಾಗ ಅದರ ಪರಿಣಾಮ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕೇವಲ 5%, 7%, 3% ಈ ರೀತಿಯ ಲೆವೆಲ್ ಅಲ್ಲಿ ಎಫೆಕ್ಟ್ ಆಗುತ್ತೆ, ಬೀರುತ್ತೆ. ಮತ್ತೆ ಸ್ಥಳೀಯ ಅಭ್ಯರ್ಥಿಗಳು ಅಷ್ಟೇ % ಮತಗಳ ಎಫೆಕ್ಟ್ ಅನ್ನು ಪಡ್ಕೊಳ್ತಾರೆ. ಅದು ಇಡೀ ಚಿತ್ರಣವನ್ನ ಬದಲಾವಣೆ ಮಾಡ್ತದೆ. ಖಂಡಿತ. ಏನು ಮುಂದಿನ ವಾರ್ಡ್ ನಂಬರ್ 15 ಕುಂಜತ್ತಬೈಲ್ ದಕ್ಷಿಣ, ನೋಡೋಣ ಹೇಗಿದೆ ಕಣ ಅನ್ನುವಂಥದ್ದನ್ನ. ವಾರ್ಡ್ ನಂಬರ್ 15 ಕುಂಜತ್ತಬೈಲ್ ದಕ್ಷಿಣ ಇರುವಂತಹ ಮೀಸಲಾತಿ ಸಾಮಾನ್ಯ ಮಹಿಳೆ. ಕುಂಜತ್ತಬೈಲ್ ದಕ್ಷಿಣದಿಂದ ಬಿಜೆಪಿಯಿಂದ ಕಣಕ್ಕಿಳಿದಿರುವಂತಹ ಅಭ್ಯರ್ಥಿ ಸುಮಂಗಲ, ಕಾಂಗ್ರೆಸ್ನಿಂದ ಕಣಕ್ಕಿಳಿದಿರುವವರು ಶಾಲಿನಿ MN. CPI ತನ್ನ ಅಭ್ಯರ್ಥಿಯನ್ನ ಇಲ್ಲಿ ಕಣಕ್ಕೆ ಇಳಿಸಿದೆ ಅನ್ನುವಂಥದ್ದನ್ನ ಗಮನಿಸಬಹುದು. ರೇಣುಕಾ ಕುಂಜತ್ತಬೈಲ್ ಅವರು CPI ನಿಂದ ಇಲ್ಲಿ ಕಣಕ್ಕೆ ಇಳಿದಿದ್ದಾರೆ. ಇರುವಂತಹ ಒಟ್ಟು ಮತದಾರರ ಸಂಖ್ಯೆ 8394. 2013ರ ಕಾರ್ಪೊರೇಷನ್ ಎಲೆಕ್ಷನ್ನ ರಿಸಲ್ಟ್ಸ್ ಹೀಗಿತ್ತು. ಮಧುಕಿರಣ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, 1892 ಮತಗಳನ್ನು ಪಡೆದು ಗೆದ್ದಿದ್ರು. ಕಾಂಗ್ರೆಸ್ನಿಂದ ಸುಮಂತ್ ಅವರು ಸ್ಪರ್ಧೆಯನ್ನ ಮಾಡಿ 1253 ಮತಗಳನ್ನು ಪಡ್ಕೊಂಡಿದ್ರು. JDS ಕೂಡ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿತ್ತು. ನಾರಾಯಣ ಅವರು ಸ್ಪರ್ಧೆ ಮಾಡಿ 263 ಮತಗಳನ್ನು ಪಡ್ಕೊಂಡಿದ್ರು. ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡಿದಂತಹ ನೌಶಾದ್ ಅಲಿ ಉಸ್ಮಾನ್ ಅವರು 608 ಮತಗಳನ್ನು ಪಡೆದುಕೊಂಡಿದ್ರು. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಪ್ರಬಲ ಸ್ಪರ್ಧೆಯಲ್ಲಿ ಗೆಲುವಿನ ಅಂತರ 639 ಮತಗಳು. ಮತದಾನದ ಪ್ರಮಾಣ 67.78. ಇದು ಕಾರ್ಪೊರೇಷನ್ನ ವಾರ್ಡ್ ನಂಬರ್ 15 ಕುಂಜತ್ತಬೈಲ್ ದಕ್ಷಿಣದಲ್ಲಿ 2013ರ ಚುನಾವಣೆಯಲ್ಲಿದ್ದಂತಹ ಒಂದು ಫಲಿತಾಂಶ ಅನ್ನುವಂಥದ್ದು. ಕುಂಜತ್ತಬೈಲ್ ದಕ್ಷಿಣದ ಬಗ್ಗೆ. ಕುಂಜತ್ತಬೈಲ್ ದಕ್ಷಿಣ ಕಳೆದ ಬಾರಿ ಭಾರತೀಯ ಜನತಾ ಪಕ್ಷದ ಮಧುಕಿರಣ್ ಅವರು ಕಾರ್ಪೊರೇಟರ್ ಆಗಿದ್ದಾರೆ. ಸದ್ಯಕ್ಕೆ ಅವರು ನಮ್ಮೊಂದಿಗೆ ಇಲ್ಲ, ಇತ್ತೀಚೆಗೆ ಅವರು ನಿಧನರಾಗಿದ್ದಾರೆ. ಆದ್ರೆ ಅವರು ಕಳೆದ 5 ಅವಧಿಯಲ್ಲಿ ಆ ಪ್ರದೇಶದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದಾಗಿ ಅವರ ಬಗ್ಗೆ ಒಂದು ಸಿಂಪತಿ ಇತ್ತು ಜನರಿಗೆ. ಆದ್ರೆ ಅವರ ಅಕಾಲಿಕ ನಿಧನದಿಂದಾಗಿ ಮತ್ತೆ ಈಗ ಮೀಸಲಾತಿ ಬದಲಾವಣೆಯಿಂದಾಗಿ ಅಲ್ಲಿ ಭಾರತೀಯ ಜನತಾ ಪಕ್ಷ ಮಹಿಳಾ ಮತದಾರರು ಕಣಕ್ಕಿಳಿದಿದ್ದಾರೆ, ಬೇರೆ ಅಭ್ಯರ್ಥಿಯನ್ನೇ ಮಾಡ್ತಿದ್ದಾರೆ.
ಕಣಕ್ಕಿಳಿಸಿದೆ. ಅದೇ ರೀತಿ ಕಾಂಗ್ರೆಸ್ ಮತ್ತಲ್ಲಿ ಕಮ್ಯುನಿಸ್ಟ್ ಬೇಸ್ ಇದೆ. ಅದರಿಂದಾಗಿ ಅಲ್ಲಿ ತ್ರಿಕೋನ ಸ್ಪರ್ಧೆ ಬರುತ್ತೆ. ಕಳೆದ ಸಾರಿ JDS ಸಹ ಸಾಕಷ್ಟು ಮತಗಳನ್ನು ಅಲ್ಲಿ ಸೆಳೆದಿತ್ತು. ಸಾಮಾನ್ಯವಾಗಿ ಇಲ್ಲಿ ರಾಜಕೀಯ ಪರಿಸ್ಥಿತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ JDS ಮತ್ತು ಬೇರೆ ಪಕ್ಷಗಳು ಸೆಳೆಯುವಂತ ಮತಗಳು ಅದು ಭಾರತೀಯ ಜನತಾ ಪಕ್ಷದ ಮತಗಳಾಗಲ್ಲ, ಅದು ಕಾಂಗ್ರೆಸ್ನ ಮತಗಳಾಗಿರ್ತವೆ ಸಾಮಾನ್ಯವಾಗಿ. ಒಂದೆರಡು ಸ್ವಲ್ಪ ವ್ಯತ್ಯಾಸ ಇರ್ಬೋದು. ಆದ್ರೆ ಇಲ್ಲಿ ಈ ಬಾರಿ ಮಧುಕಿರಣ್ ಅವರ ನಿಧನದ ಅನುಕಂಪ ಏನಾದರೂ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆದರೆ ಬಿಜೆಪಿ ಅಭ್ಯರ್ಥಿಗೆ ವರದಾನ ಆಗ್ಬೋದು ಅಂತ. ಯಾಕಂದ್ರೆ ಬಿಜೆಪಿದು ವೆರಿ ಸ್ಟ್ರಾಂಗ್ ಹೋಲ್ಡ್ ಇದ್ದಂತ ಪ್ರದೇಶ. ಅದರಿಂದಾಗಿ ಆದರೆ ಅದನ್ನು ಬಾಕಿ ಪಕ್ಷಗಳೇನು ಸುಮ್ಮನೆ ಕೂತಲ್ಲ, ಅವರು ಸಹ ಅದನ್ನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಇಲ್ಲಿ ಮನೆಗೆ ಮತ್ತು ಅಭ್ಯರ್ಥಿಗಳ ವೈಯಕ್ತಿಕ ಚರಿಷ್ಮಾ ಇದೆಲ್ಲ ಕೌಂಟ್ ಆಗುವುದರಿಂದ ಈ ಕ್ಷೇತ್ರ ಸಹ ಸ್ವಲ್ಪ ತಿನುಕಾಟದ ಕ್ಷೇತ್ರ ಅಂತ ಕಾಣ್ತದೆ. ಇನ್ನು ಮುಂದಿನ ವಾರ್ಡ್ ನಂಬರ್ 16 ಬಂಗ್ರಕೂಳೂರು, ಹೇಗಿದೆ ಪರಿಸ್ಥಿತಿ? ವಾರ್ಡ್ ನಂಬರ್ 16 ಬಂಗ್ರಕೂಳೂರು ಇರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಎ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಕಿರಣ್ ಕುಮಾರ್ ಬಿಜೆಪಿಯಿಂದ, ಹಾಗೇನೆ ಪಾಂಡುರಂಗ ಹುಕ್ಯಾನ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಿದ್ದಾರೆ. ಇದು ಕೂಡ ಅದರ ಜೊತೆಗೆ ಚಂದ್ರಶೇಖರ್ ಎನ್ನುವಂಥವರು ಪಕ್ಷೇತರರಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇರುವಂತಹ ಒಟ್ಟು ಮತದಾರರು 6,902 ಮಂದಿ. ಕಳೆದ ಬಾರಿಯ ಸ್ಪರ್ಧಿಗಳು ಹಾಗೇನೆ ಪಡೆದಂತಹ ಮತಗಳ ವಿವರ ಈ ರೀತಿ ಇದೆ. ಬಿಜೆಪಿಯಿಂದ ಸ್ಪರ್ಧೆಯನ್ನು ಮಾಡಿದಂತಹ ಹರೀಶ್ ಎಂ ಶೆಟ್ಟಿ ಅವರು 1,860 ಮತಗಳನ್ನು ಪಡೆದುಕೊಂಡಿದ್ರು. ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿದಂತಹ ಕೇಶವ ಸನಿಲ್ ಅವರು 1,850 ಮತಗಳನ್ನು ಪಡ್ಕೊಂಡಿದ್ರು. JDSನಿಂದ ಸ್ಪರ್ಧೆಯನ್ನು ಮಾಡಿದಂತಹ ವಿನ್ಸೆಂಟ್ ಪಿರೇರಾ ಅವರು ಪಡೆದಿರುವಂತಹ ಮತಗಳು 234. ಇಲ್ಲಿ ಅತ್ಯಂತ ಕಡಿಮೆ ಅಂದರೆ ಈವರೆಗೆ ಗಮನಿಸಿದಂತಹ ಮತಗಳ ಅಂತರವನ್ನು ಗಮನಿಸಿದರೆ ಕೇವಲ 10 ಮತಗಳ ಅಂತರ ಅಷ್ಟೇ ಇರುವಂಥದ್ದು ಕಾಂಗ್ರೆಸ್ ಮತ್ತೆ ಬಿಜೆಪಿ ಅಭ್ಯರ್ಥಿಗಳ ನಡುವೆ. 2013ರ ಚುನಾವಣಾ ಫಲಿತಾಂಶ ಇದು. ಆ ಸಂದರ್ಭದಲ್ಲಿ ಅಲ್ಲಿ 70.12% ಮತದಾನ ಕೂಡ ಆಗಿತ್ತು. ಸೊ ಈ ಬಾರಿ ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಒಬ್ಬ ಪಕ್ಷೇತರ ಅಭ್ಯರ್ಥಿ ಇಲ್ಲಿ ಕಣದಲ್ಲಿ ಇದ್ದಾರೆ. ಸರ್, ವಾರ್ಡ್ ನಂಬರ್ 16 ಬಂಗ್ರಕೂಳೂರು. ಈ ವಾರ್ಡಿನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಮಂಗಳೂರು ಮಹಾನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂದಾಗ ಈ ವಾರ್ಡ್ ನಂಬರ್ ಸಂಖ್ಯೆ ಇದು 1. ಮೊದಲ ವಾರ್ಡ್. ಸದಾಶಿವ ಭಂಡಾರಿ ಅವರು ಈ ವಾರ್ಡಿಂದ ಸ್ಪರ್ಧೆ ಮಾಡಿದ್ರು, ಕಾಂಗ್ರೆಸ್ ಇಂದ ಗೆದ್ದಿದ್ರು. ಮಂಗಳೂರಿನ ಪ್ರಥಮ ಮೇಯರ್ ಸಹ ಅವರೇ. ಅದರ ನಂತರದ ಬೆಳವಣಿಗೆಯಲ್ಲಿ ಅವರೇ ಗೆದ್ದಿದ್ರು, 2ನೇ ಸಾರಿ ಮೇಯರ್ ಆಗಿದ್ರು. ಅದರಂತರ ಮೀಸಲಾತಿ ಬದಲಾವಣೆ ಆಯ್ತು, ಮತ್ತೊಬ್ರು ಬಂದ್ರು, ಏನಲ್ಲ ಅಂದ್ರೆ ಒಟ್ಟಾರೆ ಇಡೀ ವಾರ್ಡ್ ಕಾಂಗ್ರೆಸ್ ಒಂದು ಕಾಲದಿಂದ ಭದ್ರಕೋಟೆ. ಕಳೆದ ಬಾರಿ ಭಾರತೀಯ ಜನತಾ ಪಕ್ಷ ಅಷ್ಟು ತಿನುಕಾಡಿ 10 ಓಟುಗಳ ಇದರಲ್ಲಿ ಗೆದ್ದಿರೋದು. ಈ ಸಾರಿ ತಿನುಕಾಡಲೇಬೇಕು ಅಂತ ಒಂದು ವಾರ್ಡ್ ಅದು ಪರಿಸ್ಥಿತಿ. ನಿಮಗೆ ಅದು ಆ ವಾರ್ಡ್ ಉದ್ದಕ್ಕೆ ಇದೆ, ಈ ಕಡೆ ಆ ಕಡೆ. ಯಾಕಂದ್ರೆ ಅಲ್ಲಿ ಒಂದು ಎರಡು ಕಡೆ ಏನೋ ದಲಿತ ಕಾಲೋನಿಗಳೆಲ್ಲ ಬರುತ್ತೆ ಈ ವಾರ್ಡ್ ಅಲ್ಲಿ. ಅತ್ಯಂತ ಬಡ ವರ್ಗದವರೇ ಹೆಚ್ಚಾಗಿ ಇರುವಂತಹದ್ದು. ಈಗ ಅಲ್ಲಿ ಡೆವಲಪ್ಮೆಂಟ್ ಆಗಿದೆ, ಆದ್ರಿಂದ ಬೇರೆ ಬೇರೆ ಸ್ತರದ ಜನರಿದ್ದಾರೆ. ಅದರಿಂದಾಗಿ ಈ ವಾರ್ಡ್ ಸಹ ಅಷ್ಟು ಪ್ರಮುಖ ಯಾಕೆ ಕಾಂಗ್ರೆಸ್ಸಿಗೆ ಅಂತ ಹೇಳಿದ್ರೆ, ಅದು ಮಂಗಳೂರು ಮಹಾನಗರ ಪಾಲಿಕೆ ಮೊದಲ ಮೇಯರ್ ಅನ್ನು ಕೊಟ್ಟಂತ ವಾರ್ಡ್, ಅದು ಕಾಂಗ್ರೆಸ್ಸಿಗೆ ಪ್ರಮುಖ. ಭಾರತೀಯ ಜನತಾ ಪಕ್ಷಕ್ಕೆ ಅದನ್ನು ಹೇಳ್ಕೊಳ್ಳೋದು ಪ್ರಮುಖವೇ. ಆ ರೀತಿ ಇದೆ. ಇದಿಷ್ಟು ವಾರ್ಡ್ ನಂಬರ್ 16 ಬಂಗ್ರಕೂಳೂರು ಬಗ್ಗೆ ಇರುವಂತಹ ಡೀಟೇಲ್ಸ್. ಇನ್ನಷ್ಟು ವಾರ್ಡ್ಗಳ ಮಾಹಿತಿಯನ್ನು ಪಡ್ಕೊಳ್ತೀನಿ, ಆದರೆ ಅದಕ್ಕೂ ಮುನ್ನ ಮತ್ತೊಂದು ಪುಟ್ಟ ವಿರಾಮ.
ಸ್ವಾಗತ ಕಾರ್ಪೊರೇಷನ್ ಕದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಇನ್ನು ಡೈರೆಕ್ಟ್ ಆಗಿ ಮುಂದಿನ ವಾರ್ಡ್ಗಳನ್ನ ನೋಡ್ತಾ ಹೋಗೋಣ. ವಾರ್ಡ್ ನಂಬರ್ 17 ದೇರೆಬೈಲು ಉತ್ತರ ನೋಡೋಣ ಹೇಗಿದೆ ಕದನ ಕಣ. ಇಂದ ಮನೋಜ್ ಕುಮಾರ್ ಸ್ಪರ್ಧೆ ಮಾಡ್ತಿದ್ದಾರೆ. ಕಾಂಗ್ರೆಸ್ನಿಂದ ಮಲ್ಲಿಕಾರ್ಜುನ ಎಂ ಅವರು ಕಣಕ್ಕೆ ಇಳಿದಿದ್ದಾರೆ. ಇದು ಮತ್ತೊಂದು ಕ್ಷೇತ್ರ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಇರುವಂತಹ ನೇರ ಹಣಾಹಣಿಗೆ ಸಾಕ್ಷಿಯಾಗ್ತಾ ಇರುವಂತಹ ಒಂದು ವಾರ್ಡ್ ಅಂತ ಹೇಳ್ಬೋದು. ಇನ್ನು ಇರುವಂತಹ ಒಟ್ಟು ಮತದಾರರು 5836. 2013ರ ಚುನಾವಣಾ ಫಲಿತಾಂಶ ಹೇಗಿತ್ತು ನೋಡೋದಿದ್ರೆ, ಕಾಂಗ್ರೆಸ್ನಿಂದ ಎಂ ಶಶಿಧರ ಹೆಗ್ಡೆಯವರು ಕಳೆದ ಬಾರಿ ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ರು. ಈ ಬಾರಿ ಮೀಸಲಾತಿ ಹಿನ್ನೆಲೆಯಲ್ಲಿ ಕ್ಷೇತ್ರ ಬದಲಾವಣೆಯಾಗಿದೆ. 3021 ಮತಗಳನ್ನು ಇಲ್ಲಿ ಪಡ್ಕೊಂಡಿದ್ರು. ಬಿಜೆಪಿಯಿಂದ ಮೋಹನ್ ಶೆಟ್ಟಿ ಅವರು ಸ್ಪರ್ಧೆಯನ್ನು ಮಾಡಿದ್ರು. 1329 ಮತಗಳನ್ನು ಪಡ್ಕೊಂಡಿದ್ರು. ಕಳೆದ ಬಾರಿ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಸ್ಪರ್ಧೆ ಇತ್ತು. ಗೆಲುವಿನ ಅಂತರ 1692 ಮತಗಳು. ಇನ್ನು 65.11% ಮತಗಳು ಇಲ್ಲಿ ಚಲಾವಣೆಯಾಗಿದ್ದು 2013ರ ಚುನಾವಣೆಯಲ್ಲಿ. ಮುಖ್ಯ ಸಚೇತಕರಾಗಿದ್ರು ಶಶಿಧರ ಹೆಗ್ಡೆ ಅವರು. ಅಲ್ಲ, ಆ ವಾರ್ಡನ್ನು ಒಬ್ಬ ಕಾರ್ಪೊರೇಟರ್ ತನ್ನ ವಾರ್ಡನ್ನು ಯಾವ ರೀತಿ ಡೆವಲಪ್ಮೆಂಟ್ ಮಾಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟವರೇ ಶಶಿಧರ ಹೆಗ್ಡೆ ಅವರು ಅಂತ ಅದರ ಮಟ್ಟಿಗೆ ಸಂಶಯ ಇಲ್ಲ. ಅಂತ ವಾರ್ಡ್ ಈ ಸಾರಿ ಅವರ ಗ್ರಾಚಾರಕ್ಕೋ ಏನೋ ಅದು ಮೀಸಲಾತಿ ಬದಲಾವಣೆ ಆಗಿದೆ. ಕಾಂಗ್ರೆಸ್ಸಿನ ಎಲ್ಲ ಘಟಾನುಘಟಿ ಕಾರ್ಪೊರೇಟರ್ಗಳು ಮೀಸಲಾತಿಯನ್ನು ಅವರವರಿಗೆ ಬೇಕಾದಾಗಿ ಉಳಿಸ್ಕೊಂಡಿದ್ದಾರೆ. ಶಶಿಧರ ಯಾಕೆ ಉಳಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ. ಒಂದು ಕಾಲದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ, ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಅವರೂ ಒಂದು ಕ್ಯಾಂಡಿಡೇಟ್ ಎನ್ನುವ ಮಟ್ಟಕ್ಕೆ ಅವರ ಪ್ರಭಾವ ಬೆಳೆದಿತ್ತು. ಅಂತವರು ಯಾಕೆ ಅವರ ಕ್ಷೇತ್ರ ವಾರ್ಡರ್ ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ ಗೊತ್ತಾಗಲಿಲ್ಲ. ಆದ್ರೂ ಆ ಮಟ್ಟಿಗೆ ಅವರು ಮಾಡಿದ ಕೆಲಸವನ್ನು ಮೆಚ್ಚಿ ಜನರು ಕಾಂಗ್ರೆಸ್ಗೆ ಓಟ್ ಹಾಕಿದ್ರೆ ಕಾಂಗ್ರೆಸ್ ಅಲ್ಲಿ ಗೆಲ್ತದೆ. ಆದ್ರೆ ಅಲ್ಲಿ ಬೇರೆ ಪರಿಸ್ಥಿತಿ ಇದೆ. ಮಾಜಿ ಮೇಯರ್ ಪುರಂದರದಾಸ್ ಅವರು ಈ ಕ್ಷೇತ್ರದ ಆಕಾಂಕ್ಷಿ ಆಗ್ತಿದ್ರು. ಕೊನೆಯ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ತಪ್ಪಿ ಅವರು ಮಲ್ಲಿಕಾರ್ಜುನ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಮತ್ತೆ ಬಿಜೆಪಿಗೆ ಸೇರಿದ್ರು ಕಾಣ್ತದೆ, ಸೇರ್ಪಡೆ ಆಗಿದ್ದಾರೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ. ಆದ್ರೆ ಅದು ಎಷ್ಟು ಪರಿಣಾಮ ಬೀರ್ತದಂತೆ ಚುನಾವಣೆ ಮೇಲೆ ಅಲ್ಲ, ಆದ್ರೆ ಚುನಾವಣೆ ಮೇಲೆ ಎಷ್ಟು ಪರಿಣಾಮ ಬೀರ್ತದಂತ ಹೇಳಿದ್ರೆ, ಕಾಂಗ್ರೆಸ್ಗೆ ಅಲ್ಲಿ ಕೆಲಸ ಡೋರ್ ವರ್ಕ್ ಮಾಡ್ಲಿಕ್ಕೆ ಜನ ಸಿಗದಂತ ಪರಿಸ್ಥಿತಿಯಲ್ಲಿ ಇದೆ ಅಂತ ಯಾರೋ ಹೇಳ್ತಾ ಇದ್ರು. ಎಲ್ರು ಪುರಂದರದಾಸರವರ ಒಟ್ಟಿಗೆ ಇದ್ದಂತ ಹುಡುಗರೆಲ್ಲ ಅವರು ಕೆಲಸಕ್ಕೆ ಹೋಗಿಲ್ಲ ಅಂತ ಹೇಳಿ ಅದು ಪರಿಣಾಮ ಬೀರಿದ್ರೆ ಕಾಂಗ್ರೆಸ್ಗೆ ಅಲ್ಲಿ ತೊಂದರೆ. ಇಲ್ಲದ್ರೆ ಶಶಿಧರ ಹೆಗ್ಡೆ ಅವರ ಕೆಲಸವನ್ನು ಮೆಚ್ಚಿದ್ರೆ, ನೆನಪಲ್ಲಿ ಇಟ್ಟುಕೊಂಡ್ರೆ ಅದು ಕಾಂಗ್ರೆಸ್ಗೆ ಲಾಭ, ಕಾಂಗ್ರೆಸ್ಗೊಂದು ಅವಕಾಶ. ಇಲ್ಲದ್ರೆ ಬಿಜೆಪಿ ಆರಾಮವಾಗಿ ಆ ಸೀಟನ್ನು ಗೆಲ್ತದೆ ಅಲ್ಲಿನ ಪರಿಸ್ಥಿತಿಯಲ್ಲಿ. ಇದಿಷ್ಟು ದೇರೆಬೈಲು ಉತ್ತರದ ಬಗ್ಗೆ ಇರುವಂತಹ ಡೀಟೇಲ್ಸ್. ಇನ್ನು ಮುಂದಿನ ವಾರ್ಡ್ ನಂಬರ್ 18 ಕಾವೂರು. ಕಾವೂರು ವಾರ್ಡ್ನಲ್ಲಿರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಎ 18ನೇ ವಾರ್ಡ್, ಹಿಂದುಳಿದ ವರ್ಗ ಎ ಮಹಿಳೆ ಮೀಸಲಾತಿ ಇದೆ. ಬಿಜೆಪಿಯಿಂದ ಗಾಯತ್ರಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಿಂದ ಭವ್ಯ ಪೂಜಾರಿ ಅವರು ಕಣಕ್ಕೆ ಇಳಿದಿದ್ದಾರೆ. ಮತ್ತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ನೇರ ಹಣಾಹಣಿಗೆ ವೇದಿಕೆಯಾಗಿರುವಂತಹ ಒಂದು ವಾರ್ಡ್ ಇದು. 2000 ಅಂದರೆ ಈ ಬಾರಿ ಇರುವಂಥ ಒಟ್ಟು ಮತದಾರರನ್ನ ಮೊದಲು ನೋಡಿಕೊಂಡು ಬಿಡೋಣ. 6596 ಮಂದಿ ಒಟ್ಟು ಮತದಾರರು ಇದ್ದಾರೆ. 2013ರಲ್ಲಿ ಫಲಿತಾಂಶ ಹೇಗಿತ್ತು? ಮೀಸಲಾತಿ ಬದಲಾವಣೆಯಾಗಿದೆ ಈ ಬಾರಿ. ಕಳೆದ ಬಾರಿ ಸ್ಪರ್ಧೆಯನ್ನು ಮಾಡಿದಂತಹ ದೀಪಕ್ ಕೆ ಪೂಜಾರಿ ಅವರು ಈ ಬಾರಿ ಅವಕಾಶ ವಂಚಿತರಾಗಿದ್ದಾರೆ. ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿ 2864 ಮತಗಳನ್ನು ಅಲ್ಲಿ ಪಡ್ಕೊಂಡಿದ್ರು. ಬಿಜೆಪಿಯಿಂದ ಸುಚೇತನ್ ಅವರು ಕಣಕ್ಕೆ ಹಿಡಿದು 2756 ಮತಗಳನ್ನು ಗೆದ್ದುಕೊಂಡಿದ್ರು. JDSನಿಂದ KT ಜಗದೀಶ್ ಅವರು ಸ್ಪರ್ಧೆ ಮಾಡಿ 94 ಮತಗಳನ್ನು ಪಡ್ಕೊಂಡಿದ್ರು. ಪಕ್ಷೇತರರಾಗಿ ರಂಜಿತ್ ಬಿ ಶೆಟ್ಟಿ ಸ್ಪರ್ಧೆಯನ್ನು ಮಾಡಿ 47 ಮತಗಳನ್ನು ಪಡ್ಕೊಂಡಿದ್ರು. ಅದರ ಜೊತೆಗೆ ರಮೇಶ್ ಕೋಟ್ಯಾನ್ ಅವರು ಕೂಡ ಪಕ್ಷೇತರರಾಗಿ ಕಣಕ್ಕಿಳಿದಿದ್ರು, 43. ಒಟ್ಟು ಗೆಲುವಿನ ಅಂತರ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಮತಗಳ ಅಂತರ 108, ಮತದಾನ 71.85. ಕಾವೂರು ಈಗ ನಾವು ಗಮನಿಸಿದ್ರೆ ಒಂದು ಬಹಳ ದೊಡ್ಡದಾಗಿ ಕಾಣಿಸುವಂತಹ ಒಂದು ವಾರ್ಡ್ ಅದು. ನೋಡಿ, ಇಲ್ಲಿ
ಕಳೆದ ಬಾರಿ ದೀಪಕ್ ಕೆ ಪೂಜಾರಿ ಅಲ್ಲಿ ವಿನ್ ಆಗಿದ್ರು. ಹೌದು. ಅವರು ಅದಕ್ಕಿಂತ ಮೊದಲು ಅಲ್ಲಿ ಹರಿನಾಥ್ ಅವರನ್ನು ಸೋಲಿಸಿ ಗೆದ್ದಿದ್ದವರು ಪಕ್ಷೇತರರಾಗಿ. ಅದರ ನಂತರ ಅವರು ಕಾಂಗ್ರೆಸ್ ಸೇರ್ಪಡೆಯಾಗಿ ಕಳೆದ ಬಾರಿ ಕಾಂಗ್ರೆಸ್ ಇಂದ ಗೆದ್ದವರು. ಸುಚೇತನ್ ಅವರು ಬಿಜೆಪಿ ಸರ್ಕಾರ ಇರುವಾಗ ಮಹಾನಗರ ಪಾಲಿಕೆ ನಾಮನಿರ್ದೇಶಿತ ಸದಸ್ಯರಾಗಿದ್ದವರು ಸುಚೇತನ್ ಅವರು ಕಳೆದ ಬಾರಿ ನೇರ ಚುನಾವಣೆಗೆ ಬಂದ್ರು, ಅಲ್ಲಿ ಸೋತಿದ್ರು. ಅವು ಬಿಟ್ಟು ಆ ವಾರ್ಡ್ ಈಗ ಹೊಸ ಮುಖಗಳನ್ನು ಕಾಣ್ತಾ ಇದೆ. ಇಲ್ಲಿ ಪ್ರಶ್ನೆ ಇರುವುದು ಇಷ್ಟೇ, ಮತದಾರರು ಯಾವ ಕೆಲಸವನ್ನು ನೋಡಿ ಮತ ಹಾಕ್ತಾರೆ. ಯಾಕಂದ್ರೆ ಇಬ್ರು ಹೊಸ ಕ್ಯಾಂಡಿಡೇಟ್ಗಳು, ಆದ್ರಿಂದಾಗಿ ಇಬ್ಬರಿಗೂ ಅವಕಾಶ ಇದೆ, ಸಮಾನ ಅವಕಾಶಗಳಿದೆ. ಇಲ್ಲಿ ಇನ್ನೊಂದು ವಿಚಾರವನ್ನು ಗಮನಿಸೋದು ಅಂದ್ರೆ ಕಳೆದ ಬಾರಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಪ್ರಬಲ ಸ್ಪರ್ಧೆ ಇತ್ತು ಆ ಎಲ್ಲ ಕ್ಷೇತ್ರಗಳಲ್ಲಿ ಈ ಬಾರಿ ಮಹಿಳಾ ಮೀಸಲಾತಿ ಬಂದಿದೆ ಅನ್ನೋದು. ಎಲ್ಲ ಮಹಿಳಾ, ಯಾಕಂದ್ರೆ ಮಹಿಳೆಯರಿಗೆ 50% ಮೀಸಲಾತಿ ಕೊಡ್ಬೇಕು ಅನ್ನೋ ಇದರಿಂದಾಗಿ ಕೊಟ್ಟಿದ್ದಾರೆ. 60 ಕ್ಷೇತ್ರದಲ್ಲಿ 30 ಕ್ಷೇತ್ರ ಕೊಡ್ಬೇಕಿತ್ತು, ಆದ್ರೆ ಇಲ್ಲಿ ಬಿಜೆಪಿಯವರು 29 ಕ್ಷೇತ್ರ ಕೊಟ್ಟಿದ್ದಾರೆ. ಆದ್ರೆ 2 ಕ್ಷೇತ್ರಗಳಿಗೆ ಮಹಿಳೆ ಜನರಲ್ ಕ್ಷೇತ್ರಗಳಲ್ಲಿ ಮಹಿಳೆಯರನ್ನು ಇಳಿಸಿದ್ದಾರೆ ಬಿಜೆಪಿ ಅವರು. ಕಾಂಗ್ರೆಸ್ ಅವರು 30 ಕ್ಷೇತ್ರಗಳಿಗೆ ಮಹಿಳಾ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಆ ರೀತಿ ಬಂದಿದೆ. ಈ ಮೀಸಲಾತಿಯ ಪ್ರಮಾಣ ಆ ಮಟ್ಟಕ್ಕೆ ಬಂದದ್ದು ಯಾಕಂತ ಹೇಳಿದ್ರೆ ಮಹಿಳೆಯರನ್ನು ಸಹ ಆಡಳಿತದ ಭಾಗವನ್ನಾಗಿ ಮಾಡಿಸಬೇಕು ಅಂತ ಹೇಳಿ. ಅದರಿಂದಾಗಿ ಇದೆ ಈ ಪರಿಸ್ಥಿತಿ ಬಂದಿದೆ. ಮತ್ತೊಂದು ಹಿಂದಿನ ಇದರಲ್ಲಿ ಅದು ಪಂಚಾಯತ್ ರಾಜ್ ವ್ಯವಸ್ಥೆ ಬಂದಾಗ ಚುನಾವಣೆ ನಿಲ್ಲಕ್ಕೆ ಮಹಿಳೆಯರು ಸಿಗ್ತಾ ಇರಲಿಲ್ಲ. ಅದೇ ಅದು ಮಾತಾಡಿದ ಹಾಗೆ ಆ ಕಾಲದಲ್ಲಿ ಪರಿಸ್ಥಿತಿ ಸಾಮಾಜಿಕ ಪರಿಸ್ಥಿತಿ ಹಾಗೆ ಇತ್ತು. ಈಗ ಆಗಲ್ಲ. ಈಗ ಏನಾಗಿದೆ, ಎಲ್ಲ ಕೂಡ ಮುಂದೆ ಬಂದಿದ್ದಾರೆ. ಸ್ವಸಹಾಯ ಸಂಘಗಳ ಮೂಲಕ ಆಗಲಿ ಮತ್ತೊಂದು ಸಾಮಾಜಿಕ ಕಾರ್ಯಕ್ರಮವಾಗಿ ಮಹಿಳೆಯರು ಸಾಮಾಜಿಕ ಸಬಲೀಕರಣ ಆಗ್ತಾ ಇದೆ, ಬಂದಿದ್ದಾರೆ. ಅದರಿಂದಾಗಿ ಅವರಿಗೆಲ್ಲ ಅವಕಾಶಗಳು ಲಭ್ಯ ಆಗ್ತಾ ಇದೆ. ಅದನ್ನು ಅವರು ಪರಿಣಾಮಕಾರಿಯಾಗಿ ಎಷ್ಟು ಅನುಷ್ಠಾನ ಆಗುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡ್ಬೇಕು. ಇಲ್ಲ, ಅವರು ಬಳಸ್ಕೊಂಡ್ರೆ ಅದು ಭಾರಿ ಒಳ್ಳೇದು. ಯಾಕಂದ್ರೆ ಅಲ್ಲಿ ಅವಕಾಶಗಳು ಸಿಗುವಂತದ್ದು ಕಡಿಮೆ. ಅವಕಾಶಗಳು ಸಿಕ್ಕಿದಂತ ಅವಕಾಶಗಳನ್ನು ಬಳಸ್ಕೊಂಡ್ರೆ ನಿಮಗೆ ಮುಖ್ಯವಾಗಿ ಏನು ನಮಗೆ ಸಮಸ್ಯೆ ಏನಂತ ಹೇಳಿದ್ರೆ ಆ ಸ್ಥಳೀಯ ಸಂಸ್ಥೆಗಳಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರವನ್ನು ನಾವು ನಿಯಂತ್ರಿಸಬಹುದು ಅಂತ. ಖಂಡಿತ ಅಷ್ಟೇ ಇಷ್ಟೇ ಮುಖ್ಯ ನಿರೀಕ್ಷೆ ಅದು. ಈ ಮಹಿಳೆಯರಿಗೆ ಆ ಒಂದು ನಿರೀಕ್ಷೆ ಇರುವುದಿಲ್ಲ. ಏನೋ ಅದರಲ್ಲಿ ಕಮಿಷನ್ ಹೊಡಿಬೇಕು, ಏನೋ ಅದರಲ್ಲಿ ಲಾಭ ಪಡ್ಕೊಳ್ಬೇಕು ಅನ್ನೋ ಕಂಪೇರ್ ಮಾಡಿದ್ರೆ ಕಡಿಮೆ. ಆದ್ರಿಂದಾಗಿ ಆ ಭ್ರಷ್ಟಾಚಾರವನ್ನು ನಾವು ನಿಯಂತ್ರಣ ಮಾಡಬಹುದು. ಯಾಕಂದ್ರೆ ಅವರಿಗೆ ಪ್ರತಿಯೊಂದು ಸಮಸ್ಯೆಗಳ ಅರಿವಿದೆ. ಒಂದು ಮನೆಯಲ್ಲಿ ಏನು ಸಮಸ್ಯೆ ಇದೆ ಅದರ ಅರಿವಿದೆ. ಮನೆಯಲ್ಲಿ ನೀರು ಬರದಿದ್ರೆ ಏನಾಗುತ್ತೆ, ಕರೆಂಟ್ ಹೋದ್ರೆ ಏನಾಗುತ್ತೆ, ಗ್ಯಾಸ್ ಸಕಾಲಕ್ಕೆ ಬರದಿದ್ರೆ ಏನಾಗುತ್ತೆ, ಇದೆಲ್ಲವೂ ಅರಿವು ಮಹಿಳೆಯರಿಗೆ ಇರುವುದೇ ಹೊರತು ಸಾಮರ್ಥ್ಯ ಆಡಳಿತ ನಡೆಸುವುದಕ್ಕೂ ಕೂಡ ಅಲ್ಲಿ ಒಂದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಆ ಸಮಸ್ಯೆಗಳ ಅರಿವು ಇರುವುದರಿಂದ ಅವರು ನಮ್ಮ ಸಮಸ್ಯೆಗಳೇ ಮತ್ತೊಬ್ಬರ ಮನೆಯಲ್ಲಿ ಇರುವುದರಿಂದ ತೋಡಲ್ಲಿ ನೀರು ಹೋಗದಿದ್ರೆ ಅದು ಬರುವ ಮನೆ ಬಾಗಿಲಿಗೆ ಅದನ್ನು ಗುಡಿಸ್ಬೇಕು ಇವರೇ. ಅದರಿಂದಾಗಿ ಆ ತೋಡು ಸರಿ ಮಾಡುವಂಥದ್ದು ಈ ರೀತಿಯ ಈ ಸಮಸ್ಯೆಗಳನ್ನ ಮಹಿಳೆಯರು ಅರ್ಥ ಮಾಡಿಕೊಳ್ಳುವಷ್ಟು ಸುಲಭವಾಗಿ ಪುರುಷರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಸ್, ಮತ್ತಷ್ಟು ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ತಗೊಂಡು ವಾಪಸ್ ಬರ್ತೀನಿ. ಎಸ್ ವೀಕ್ಷಕರೇ, ಕಾರ್ಪೊರೇಷನ್ ಕದನದಲ್ಲಿ ಈಗ ಮತ್ತೊಂದು ವಿರಾಮ. ಮತ್ತೊಮ್ಮೆ ಸ್ವಾಗತ. ಕಾರ್ಪೊರೇಷನ್ ಕದನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ವಾರ್ಡ್ ಪಕ್ಷಿ ನೋಟ. ಮುಂದಿನ ವಾರ್ಡ್ ನಂಬರ್ 19 ಪಚ್ಚನಾಡಿ. ವಾರ್ಡ್ ನಂಬರ್ 19 ಪಚ್ಚನಾಡಿ ಇರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಎ ಮಹಿಳೆ. ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ವಿಶಾಲಾಕ್ಷಿ, ಬಿಜೆಪಿಯಿಂದ ಸಂಗೀತಾ ಆರ್ ನಾಯಕ್, ಪಕ್ಷೇತರರಾಗಿ ಒಬ್ಬ ಅಭ್ಯರ್ಥಿ ಕಣಕ್ಕಿಳಿದಿದ್ದಾರೆ, ರೇಖಾ ಮೋಹನ್. ಇನ್ನು ಇರುವಂತಹ ಒಟ್ಟು ಮತದಾರರು 7,971 ಮಂದಿ. ಕಳೆದ ಬಾರಿಯ ಫಲಿತಾಂಶ ಈ ರೀತಿ ಇತ್ತು. ಕಾಂಗ್ರೆಸ್ನಿಂದ ಕವಿತಾ ಸನಿಲ್ ಅವರು ಸ್ಪರ್ಧೆಯನ್ನು ಮಾಡಿ 2,285 ಮತಗಳನ್ನು ಪಡೆದು ಗೆದ್ದು ಕಾರ್ಪೊರೇಟರ್ ಆದರು. ಬಳಿಕ ಪಾಲಿಕೆಯ ಮೇಯರ್ ಕೂಡ ಆಗಿದ್ದಾರೆ. ಬಿಜೆಪಿಯಿಂದ ಸವಿತಾ ಸಂದೀಪ್ ಅವರು ಕಣಕ್ಕಿಳಿದಿದ್ರು, 1,761 ಮತಗಳನ್ನು ಪಡ್ಕೊಂಡಿದ್ರು. ಪಕ್ಷೇತರರಾಗಿ ಇಬ್ಬರು ಅಭ್ಯರ್ಥಿಗಳು, ಗೀತಾ ದಾಸ್ ಅವರು 49 ಮತಗಳನ್ನು, ಹಾಗೇನೆ
ಸಂಗೀತ ಅನ್ನುವಂಥವರು 37 ಮತಗಳನ್ನು ಪಡ್ಕೊಂಡಿದ್ರು. ಆದರೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಗೆಲುವಿನ ನಂತರ 524 ಮತಗಳು, ಮತದಾನ 73% ಆಗಿತ್ತು 2013ರ ಚುನಾವಣೆಯಲ್ಲಿ. ಎಸ್, ಪಚ್ಚನಾಡಿ ಅಂತ ಹೇಳಿದ ಕೂಡಲೇ ನಮಗೆ ಮುಖ್ಯವಾಗಿ ನೆನಪಾಗುವಂಥದ್ದು ಮಂದಾರ ತ್ಯಾಜ್ಯ ವಿಲೇವಾರಿ ಘಟಕ. ಒಂದು ಕಾಂಗ್ರೆಸ್ ಟಿಕೆಟ್ ವಿಚಾರಕ್ಕೆ ಬಂದರೂ ಕೂಡ ಕೊನೆಯ ಕ್ಷಣದವರೆಗೂ ಕೂಡ ಕವಿತಾ ಸನಿಲ್ ಅವರ ಹೆಸರಿತ್ತು. ಆದ್ರೆ ಕಡೆ ಕ್ಷಣದಲ್ಲಿ ನಾಮಪತ್ರ. ಕವಿತಾ ಸನಿಲ್ ಅವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಅವ್ರದ್ದು ಎಂಬಿಷನ್ ಜಾಸ್ತಿ ಇದೆ. ಅವರು ಕಾರ್ಪೊರೇಟರ್ ಆಗಿದ್ದಾರೆ, ಮಹತ್ವಾಕಾಂಕ್ಷೆ ಉಳ್ಳವರು. ಕಾರ್ಪೊರೇಟರ್ ಆಗಿದ್ದಾರೆ, ಮೇಯರ್ ಆಗಿದ್ದಾರೆ. ಮೇಯರ್ ಆದ ಮೇಲೆ ಪುನಃ ಯಾಕೆ ಕಾರ್ಪೊರೇಷನ್ ಎಲೆಕ್ಷನ್ ನಿಲ್ಬೇಕು ಅಂತ ಹೇಳಿ ಅವ್ರದ್ದೊಂದು ಇದು. ಅವ್ರದ್ದು ಅದಕ್ಕಿಂತ ಮುಂದಿನ ಹೆಜ್ಜೆಗೆ ಅವರು ತಯಾರು ಮಾಡ್ಕೋತಾ ಇದ್ದಾರೆ. ಅದಕ್ಕೆ ಅವರು ಹರ್ರರು ಸಹ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಮೇಯರ್ ಅನ್ನುವ ಒಂದು ಸ್ಥಾನ ಇದೆ. ಆ ಸ್ಥಾನಕ್ಕೆ ಇಷ್ಟೇ ಒಂದು ಗತಿ ಇದೆ, ಗೈರತಿದೆ, ಎಲ್ಲವನ್ನು ತೋರಿಸಿಕೊಟ್ಟವರು ಕವಿತಾ ಸನಿಲ್ ಅವರು. ಸದಾಶಿವ ಭಂಡಾರಿಯಿಂದ ಹಿಡಿದು ಭಾಸ್ಕರ್ ಅವರೆಗಿನ ಮೇಯರ್ಗಳನ್ನು ನೋಡಿದ್ದೇವೆ ನಾವು. ಆದರೆ ಆ ಸ್ಥಾನಕ್ಕೆ ಒಂದು ಗತ್ತು, ಗೈರತ್ತು, ಅಧಿಕಾರ ಇದೆ ಅನ್ನುವುದನ್ನು ತೋರಿಸಿಕೊಟ್ಟವರು ಕವಿತಾ ಸನಿಲ್ ಅವರು. ಅದರಲ್ಲಿ ಎರಡು ಮಾತಿಲ್ಲ. ಗಂಡಸರಿಂದ ಮಾಡಲಿಕ್ಕೆ ಆಗದ ಕೆಲಸವನ್ನ ಆ ಅಧಿಕಾರಿ ವರ್ಗವನ್ನು ಹಿಡಿದುಕೊಂಡು ಅವರು ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಯಾವತ್ತೂ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅದರಿಂದಾಗಿ ಅವರ ಎಂಬಿಷನ್ ತಪ್ಪಲ್ಲ, ಅವರ ಎಂಬಿಷನ್ ತಪ್ಪಲ್ಲ. ಅದರಿಂದಾಗಿ ಅವರು ಈ ಸಾರಿ ಚುನಾವಣಾ ಕಣಕ್ಕೆ ಇಳಿದಿಲ್ಲ. ಯಾಕಂದ್ರೆ ಚುನಾವಣೆಯ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಾಗೋಲ್ಲ. ಯಾಕಂದ್ರೆ ಬದಲಾದ ಪರಿಸ್ಥಿತಿಯಲ್ಲಿ ಜನರ ಮೂಡ್ ಹೇಗಿರುತ್ತೆ ಅಂತ ಅಂದಾಜು ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಈ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಸಮಸ್ಯೆಗಳು ಗೆಲ್ತೇವೆ ಅಂತ ಹೇಳಿ ನಂಬಲಿಕ್ಕೆ ಆಗೋದಿಲ್ಲ. ಹೇಗೆ ಬೇಕಿದ್ರು ಉಲ್ಟಾ ಹೊಡಿಬಹುದು, ಹೇಗೆ ಬೇಕಾದ್ರೂ ಪಲ್ಟಿ ಹೊಡಿಬಹುದು. ಯಾಕೆ ಸುಮ್ಮನೆ ನಾನು ನನ್ನ ಕೈಯಾರೆಯಾಗಿ ನನ್ನ ಅವಕಾಶವನ್ನು ಕಳ್ಕೊಳ್ಳುವುದು ಅಂತ ಅವರ ಲೆಕ್ಕಾಚಾರದಲ್ಲಿದೆ. ಅದರಿಂದಾಗಿ ಅವರು ಈ ಸಾರಿ ಸ್ಪರ್ಧೆಗೆ ಮನಸ್ಸು ಮಾಡಲಿಲ್ಲ. ಅದರಿಂದಾಗಿ ಅವರ ಮುಂದಿನ ರಾಜಕೀಯ ಭವಿಷ್ಯ ಬೇರೆ ಒಂದು ಕಡೆಯಲ್ಲಿದೆ, ಅದನ್ನು ಅವರು ಮಾಡಬಹುದು. ಒಟ್ಟಾರೆಯಾಗಿ ಆ ಕ್ಷೇತ್ರದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಮಂದಾರದ ದುರಂತ ಎಫೆಕ್ಟ್ ಆಗುದೇ, ಅದರಲ್ಲಿ ಡೌಟ್ ಏನಿಲ್ಲ. ಯಾಕಂದ್ರೆ ಆ ದುರಂತ ಎಲ್ರು ಹೇಳ್ತಾರೆ ಪ್ರಕೃತಿ ನಿರ್ಮಿತ ಅಂತ ಹೇಳಿ, ಸತ್ಯವಾಗ್ಲೂ ಅಲ್ಲ, ಪ್ರಾಕೃತಿಕ ದುರಂತ ಅಲ್ವೇ ಅಲ್ಲ. ಅದು ಮಹಾನಗರ ಪಾಲಿಕೆ ನಿರ್ಮಿತ ದುರಂತ. ಯಾಕಂದ್ರೆ ಆ ಜಾಗವನ್ನು ಇಂದಿನ ನಗರಸಭೆ ಪರ್ಚೇಸ್ ಮಾಡಿರೋದು ತ್ಯಾಜ್ಯ ವಿಲೇವಾರಿಗೆ ಅಂತ ಆದ್ರೂ ಸಹ ಅದು ನಗರದ ಒಳಗೆ ಬಂದಾಗ, ನಗರ ಬೆಳೆದಾಗ ನಗರದ ಒಳಗೆ ಬಂತು. ಒಳಗೆ ಬಂದಾಗ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕಿತ್ತು. ಇಲ್ಲ ಇದ್ರೆ ಅದನ್ನು ಯಾವ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡಬೇಕಿತ್ತು. ನೀವು ಮನೆಯಿಂದ ಕಸ ಸಂಗ್ರಹಕ್ಕೆ ನೀವು ತೆರಿಗೆ ಸಂಗ್ರಹ ಮಾಡ್ತೀರಂತಾದ್ರೆ ಆ ಕಸವನ್ನು ವಿಲೇವಾರಿ ಮಾಡುವ ಜವಾಬ್ದಾರಿ ಮಹಾನಗರ ಪಾಲಿಕೆ ಇದ್ದೆ. ಆದ್ರಿಂದಾಗಿ ಆ ಜವಾಬ್ದಾರಿಯನ್ನು ಮಹಾನಗರ ಪಾಲಿಕೆ ಸರಿಯಾಗಿ ನಿರ್ವಹಿಸದೇ ಇದರಿಂದ ಸಮಸ್ಯೆ ಬಂದಿರೋದು. ಆದ್ರಿಂದ ಈ ಪಚ್ಚನಾಡಿ ವಾರ್ಡ್ ಈ ಸಾರಿಯ ಚುನಾವಣೆಯಲ್ಲಿ ಒಂದು ಕೇಂದ್ರ ಬಿಂದು. ಮುಂದಿನ ವಾರ್ಡ್ ಅನ್ನು ಗಮನಿಸೋಣ. ವಾರ್ಡ್ ನಂಬರ್ 20 ತಿರುವೈಲ್ ವಾರ್ಡ್ನಲ್ಲಿ ಯಾರು? ವಾರ್ಡ್ ನಂಬರ್ 20 ತಿರುವೈಲ್ ಕಣದಲ್ಲಿರುವಂತಹ ಅಭ್ಯರ್ಥಿಗಳು ಪ್ರತಿಭಾ ರಾಜ್ಕುಮಾರ್ ಶೆಟ್ಟಿ ಅವರು ಕಾಂಗ್ರೆಸ್ನಿಂದ, ಹೇಮಲತಾ ರಘುಸಾಲ್ಯಾನ್ ಅವರು ಬಿಜೆಪಿಯಿಂದ. ಇರುವಂತಹ ಮೀಸಲಾತಿ ಹಿಂದುಳಿದ ವರ್ಗ ಬಿ ಮಹಿಳೆ. ಅದರ ಜೊತೆಗೆ ರಾಯ್ಲಿನ್ ಅನಿತಾ ಪಿರೇರ ಅನ್ನುವರು ಪಕ್ಷೇತರರಾಗಿ ಕೂಡ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಕ್ಷೇತ್ರದಲ್ಲಿ ಇರುವಂತಹ ಒಟ್ಟು ಮತದಾರರು 7390. 2013ರ ಚುನಾವಣಾ ಫಲಿತಾಂಶ ಈ ರೀತಿ ಇತ್ತು. ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಹೇಮಲತಾ ಸಾಲ್ಯಾನ್ ಅವರು 1997 ಮತಗಳನ್ನು ಪಡೆದು ಗೆದ್ದಿದ್ರು. ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಪ್ರತಿಮಾ ಅವರು 1874 ಮತಗಳನ್ನು ಪಡೆದಿದ್ರು. JDSನಿಂದ ಜಯಶ್ರೀ ಶೆಟ್ಟಿ ಅವರು ಸ್ಪರ್ಧೆ ಮಾಡಿ 226. ಹಾಗೆಯೇ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದಂತಹ ಬೆನೆಡಿಕ್ಟ್ ಲಿಯೋನೆಟ್ ಕಾರ್ಲೋ 295 ಮತಗಳನ್ನು ಇಲ್ಲಿ ಗಳಿಸಿಕೊಂಡಿದ್ರು. ಗೆಲುವಿನ ನಂತರ ಕೇವಲ 123 ಮತಗಳು, 73% ಮತಗಳು ಚಲಾವಣೆಯಾಗಿದ್ವು 2013ರಲ್ಲಿ. ಇದಿಷ್ಟು ವಾರ್ಡ್ ನಂಬರ್ 20 ತಿರುವೈಲ್ ಬಗೆಗಿನ ವಿಚಾರಗಳು. ತಿರುವೈಲ್ ವಾರ್ಡ್ನ ವಿಶೇಷತೆ ಬಗ್ಗೆ ನೋಡಿ. ತಿರುವೈಲ್ ವಾರ್ಡ್ ಅಂದ್ರೆ ನೀವು ತಿರುವೈಲ್ ಅಂತ ಹೇಳಿದ್ರೆ ಯಾರಿಗೆ ಏನು ಗೊತ್ತಾಗಲ್ಲ. ನಾವು ವಾಮಂಜೂರು ಅಂತ ಹೇಳ್ಬೇಕು ಸುರಿಗೆ. ವಾಮಂಜೂರು ತಿರುವೈಲು ಗ್ರಾಮ ಅದು. ಅದರಿಂದಾಗಿ ವಾಮಂಜೂರು.
ಜಯಪ್ರಕಾಶ್ ಅವರು ಅಲ್ಲಿ ಪಕ್ಷೇತರ ಗೆದ್ದಂತ ವಾರ್ಡ್ ಅದು. ಹ್ಮ್ 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 ಅದನಂತರ ಅವರ ರಾಜಕೀಯ ಪಯಣ. ಅವರು ಕಾಂಗ್ರೆಸ್ ಇಂದು ಮತ್ತೆ ಗೆದ್ರು. ಅದರ ನಂತರ ಅವರ ಹೌದು. ಪತ್ನಿಯು ಅಲ್ಲಿ. ಕಳೆದ ಬಾರಿ ಅದು ಎಲ್ಲ ಉಲ್ಟಾಗಿ